ನಮ್ಮ ಟಿವಿ ಫೇಸ್ಬುಕ್ ಪೇಜ್ ನ ಲೈಕ್ ಮಾಡಿ, ಯೂಟ್ಯೂಬ್ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ. ನಮ್ಮ ಎಲ್ಲಾ ಯೂಟ್ಯೂಬ್ ವಿಡಿಯೋ ಅಪ್ಡೇಟ್ಸ್ಗೆ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ನಮ್ಮ ಟಿವಿ ಕರಾವಳಿ ಕರ್ನಾಟಕದ ನಾಡಿಮಿಡಿತ. ಈ ಕಾರ್ಯಕ್ರಮದ ಪ್ರಾಯೋಜಕರು ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್, ಸಹ ಪ್ರಾಯೋಜಕರು ಸಂತೋಷ್ ರೈಸ್ ಮಿಲ್ಸ್ ರವರ 2 ಸ್ಟಾರ್ ರೈಸ್, ಅರುಣಾ ಮಸಾಲಾ, ಪೋಸ್ಟ್ಮ್ಯಾನ್ ತೂರ್ ದಾಲ್, ಫ್ಲೋರೋಮಾ ಫ್ಲೋರ್ ಕ್ಲೀನರ್, ಹಾನ್ಪಾಲ್ ಚಿಕ್ಕಿ, ಲಲಿತಾ ಜ್ಯುವೆಲ್ಲರ್ಸ್ PVS ಮಂಗಳೂರು, ಚಿತ್ರಕೂಟ ಶಿಶು ಪೋಷಕ ನ್ಯಾಚುರಲ್ ಫುಡ್ ಹಾಗೂ ಶಶಿ ಪ್ಲಸ್ ಬ್ಯೂಟಿ ಸೋಪ್. ನಮ್ ಫ್ಯಾಮಿಲಿ ಹೆಲ್ತ್ ನ ಅಧಿಕ ವಿಟಮಿನ್ಸ್ ಇರೋ ಈ ಸ್ಟಾರ್ ಕಾಪಾಡ್ತಾರೆ. ಸನ್ ಪ್ರೀಮಿಯಂ ರಿಫೈನ್ ಸನ್ಫ್ಲವರ್ ಆಯಿಲ್, ಫ್ಯಾಮಿಲಿ ಸ್ಟಾರ್. ನಮಸ್ಕಾರ ವೀಕ್ಷಕರೇ. ಅಡುಗೆ ಅಂತ ಹೇಳಿದ ತಕ್ಷಣ ಬೇರೆ ಬೇರೆ ರೀತಿಯ ಪ್ರಕಾರಗಳಿರುತ್ತೆ. ಆ ಪ್ರಕಾರಗಳಿಗೆ ತಕ್ಕಂತೆ ಬಹಳಷ್ಟು ಉತ್ತಮವಾದಂತಹ ರುಚಿ ಕೂಡ ಬರುತ್ತೆ. ಆ್ಯಂಡ್ ಇದು ನಿಮ್ಗೆ ಗೊತ್ತೇ ಇದೆ, ನಮ್ಮ ಅಡುಗೆ ಮನೆ. ಸೊ ವೆಲ್ಕಮ್, ದಟ್ ಈಸ್ ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ ಅವರು ಅರ್ಪಿಸುವಂತಹ ನಮ್ಮ ಸವಿರುಚಿ ಅಡುಗೆ ಮನೆ ನಮ್ದು, ಹೊಸ ರುಚಿ ನಿಮ್ದು ಕಾರ್ಯಕ್ರಮಕ್ಕೆ ಸ್ವಾಗತ. ನಮ್ಮ ಕಾರ್ಯಕ್ರಮದ ಸಹ ಪ್ರಾಯೋಜಕರು ಸಂತೋಷ್ ರೈಸ್ ಮಿಲ್ಸ್ ರವರ 2 ಸ್ಟಾರ್ ರೈಸ್. ಹಾಗೆಯೇ ಮಸಾಲೆಗಳಲ್ಲಿ ಒನ್ ಆಫ್ ದ ಬೆಸ್ಟ್ ಮಸಾಲೆ ಅಂತ ಹೇಳಿದ್ರೆ ದಟ್ ಈಸ್ ಅರುಣಾ ಮಸಾಲೆ, ಟೇಸ್ಟ್ ಆ್ಯಂಡ್ ಟ್ರಸ್ಟ್ ಸಿನ್ಸ್ 1980. ಕಾಮತ್ ಟೀ, ದ ಕ್ವಾಲಿಟಿ ಟೀ ಸಿನ್ಸ್ 1986. ಚಿತ್ರಕೂಟ ಶಿಶು ಪೋಷಕ ನ್ಯಾಚುರಲ್ ಫುಡ್, ಫ್ಲೋರೋಮಾ ಫ್ಲೋರ್ ಕ್ಲೀನರ್ ಆ್ಯಂಡ್ ಪೋಸ್ಟ್ಮ್ಯಾನ್ ತೂರ್ ದಾಲ್ ಮತ್ತು ಶಶಿ ಪ್ಲಸ್ ಬ್ಯೂಟಿ ಸೋಪ್. ಸೊ ವೀಕ್ಷಕರೇ, ಆಗಲೇ ಹೇಳಿದಾಗೆ ಅಡುಗೆಯಲ್ಲಿ ಬೇರೆ ಬೇರೆ ಪ್ರಕಾರಗಳಿದ್ರೂ ಕೂಡ ಬಟ್ ಒಬ್ಬೊಬ್ಬರ ಕೈ ರುಚಿಯಲ್ಲಿ ಬೇರೆ ಬೇರೆ ವಿಧಾನಗಳಲ್ಲಿ ಬೇರೆ ಬೇರೆ ರುಚಿ ಬರುತ್ತೆ. ಸೊ ಇವತ್ತಿನ ನಮ್ಮ ಅಡುಗೆ ಮನೆಯಲ್ಲಿ ಅಡುಗೆ ಹೇಳ್ಕೊಡ್ಲಿಕ್ಕೆ ಸೊ ಯಂಗ್ ಆ್ಯಂಡ್ ಎನರ್ಜೆಟಿಕ್ ಆಗಿರೋ ಒಬ್ಬರು ಸ್ಟೂಡೆಂಟ್ ಇದ್ದಾರೆ. ಸೊ ಅವರು ಬಂದ್ಬಿಟ್ಟು, ಅವರ ಹೆಸರು ಬಂದ್ಬಿಟ್ಟು ಗ್ಲೆನ್. ಸೊ ಗ್ಲೆನ್ ಡೆಸಿಲ್ವಾ ಇವತ್ತು ನಮ್ಮ ಜೊತೆಗಿದ್ದಾರೆ. ಬನ್ನಿ ಅವರನ್ನು ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ಹಾಯ್ ಗ್ಲೆನ್. ಹಾಯ್ ಸರ್. ಎಸ್, ಎಲ್ಲಿಂದ ಬರ್ತಾ ಇರೋದು ನೀವು? ನಾನು ಕಾವೂರಿಂದ ಬರ್ತಿದ್ದೀನಿ. ಕಾವೂರಿಂದ ಬರ್ತಾ ಇರೋದು. ಓಕೆ, ಏನು ಮಾಡ್ಕೊಂಡಿರೋದು? ಸೊ ನಾನು ಪದ್ವಾ PU ಕಾಲೇಜಲ್ಲಿ ಸೆಕೆಂಡ್ PUC ಓದ್ತಿದ್ದೀನಿ. ಓ ನೈಸ್, ಸೆಕೆಂಡ್ PUC ಕಲಿತಾ ಇದ್ದೀರಾ? ಹೌದು. ಅದರ ಜೊತೆಗೆ ಏನಾದರೂ ಕಲಿತಾ ಇದ್ದೀರಾ? ಏನಾದರೂ ಪ್ಯಾಷನ್ ಇದೆಯಾ? ನಾನು ಆ್ಯಕ್ಚುಲಿ ನನ್ನ ಸಿಂಗಿಂಗಲ್ಲಿ ತುಂಬ ಇಂಟ್ರೆಸ್ಟ್ ಇದೆ. ಸೊ ನಾನು ಸಿಂಗಿಂಗ್ ಫೀಲ್ಡಲ್ಲಿ ಮುಂದೆ ಹೋಗ್ತಿದ್ದೀನಿ. ಓಕೆ ಓಕೆ. ಸೊ ಅಂದರೆ ನಿಮ್ಮನ್ನು, ನಿಮ್ಮ ಅಟೈರ್ ನೋಡಿದಾಗ ನೀವು ಸಿಂಗಿಂಗ್ ಥರನೂ ಕಾಣ್ತೀರಾ ಮತ್ತು ಸ್ವಲ್ಪ ಏನಾದರೂ ಬರೀತೀರಾ? ರೈಟಿಂಗು ಮಾಡ್ತೀನಿ. ಓಕೆ, ಅದೇ ಅಂದರೆ ಅಟೈರ್ ಆ ಥರ ಕಾಣ್ತಾ ಇದೆ. ಸ್ವಲ್ಪ ರೈಟಿಂಗ್, ಸ್ವಲ್ಪ ಸಿಂಗಿಂಗ್ ಆ್ಯಂಡ್ ಸ್ವಲ್ಪ ಪ್ರೀಚ್ ಆರ್ ಸ್ಪೀಚ್ ಅದೆಲ್ಲ ಇದ್ದಾಗ ಕಾಣುತ್ತೆ. ಬಟ್ ಎನಿ ಹೌ, ಸೆಕೆಂಡ್ ಇಯರ್ PUC ಮಾಡ್ತಾ ಇದ್ದೀರಾ. ಸೊ ಅಡುಗೆ ಕಡೆಗೆ ಇಂಟ್ರೆಸ್ಟ್ ಇದೆಯಾ? ಅಡಿಗೆ ಕಡೆಗೆ ತುಂಬ ಅಂದರೆ ಮೊದಲಿಂದ ತುಂಬ ಇಂಟ್ರೆಸ್ಟ್ ಇದೆ ಅಡಿಗೆಯಲ್ಲಿ. ಇಂಟ್ರೆಸ್ಟ್ ಇದೆ. ಸೊ ಮನೆಯಲ್ಲಿ ನೀವು ಕುಕ್ ಮಾಡೋದಾ ಅಥವಾ ಅಮ್ಮ ಕುಕ್ ಮಾಡೋದಾ ಜಾಸ್ತಿಯಾಗಿ? ಆಕ್ಚುಲಿ ನಾನು ಅಮ್ಮ ಅಬ್ರಾಡಲ್ಲಿ ಇದ್ದಾಗ ನಾನು ಮತ್ತೆ ತಂದೆಯವರು ಇದ್ವಿ. ಓ, ಹಾಗಾದ್ರೆ ಕುಕಿಂಗ್ ಆಲ್ಮೋಸ್ಟ್ ಗೊತ್ತಿದೆ. ಕುಕ್ ಮಾಡ್ತೀವಿ. ನಾನು ತಂದೆ ಕುಕ್ ಮಾಡ್ತಿದ್ವಿ, ಆದ್ರೆ ತಂದೆ 2 ತಿಂಗಳು ಮುಂದೆ ತೀರೋದ್ರು. ಓಕೆ, ಸೊ 8 ಮಂತ್ಸ್ ನಾನು ಕುಕ್ ಮಾಡಿ ಕೊಡ್ತಿದ್ದೆ ಅವರಿಗೆ. ಸೊ ಹಾಗೆ ಕುಕ್ಕಿಂಗ್ ಅಲ್ಲಿ ಸ್ವಲ್ಪ ಹಾಗಾದ್ರೆ ಟೆನ್ಷನ್ ಇಲ್ಲ. ಸೊ ಆಲ್ಮೋಸ್ಟ್ ಈಗ ಕುಕಿಂಗ್ ಗೊತ್ತಿದೆ. ಇನ್ನು ಕಲೀಲಿಕ್ಕೆ ಇದೆ ಅಂತ ಹೇಳಿದ್ರೆ ಎಷ್ಟು ಪರ್ಸೆಂಟೇಜ್? ಅಂದ್ರೆ ಐ ಆಮ್ ನಾಟ್ ಫುಲ್ ಪರ್ಫೆಕ್ಟ್, ಆದ್ರೂ ಕಲೀಲಿಕ್ಕೆ ತುಂಬಾ ಉಂಟು. ಯಾಕಂದ್ರೆ ನೋ ಒನ್ ಇಸ್ ಪರ್ಫೆಕ್ಟ್. ಓಕೆ, ಆಫ್ ಕೋರ್ಸ್ ತುಂಬಾ ವಿಷಯ ಮಾತನಾಡ್ಲಿಕ್ಕೆ ಇದೆ ನಿಮ್ಗೆ, ನಿಮ್ ಜೊತೆ. ಬಟ್ ಏನ್ ಇವತ್ತು ರೆಸಿಪಿ ಹೇಳ್ಕೊಡ್ತಾ ಇದ್ರೆ ಅಡಿಗೆ ಮನೆಯಲ್ಲಿ? ಸೊ ಇವತ್ತು ನಾನು ಹೆಲ್ದಿ ಆಗಿರುವ ಸಿಹಿ ಕುಂಬಳಕಾಯಿಯ ಪಕೋಡೆ ಮಾಡ್ಲಿಕ್ಕಿದ್ದೀನಿ. ಓಕೆ, ದಟ್ ಈಸ್ ಪಂಪ್ಕಿನ್ ಪಕೋಡೆ ವಿತ್ ಕೋಲ್ಡ್ ಕಾಫಿ. ಕೋಲ್ಡ್ ಕಾಫಿ, ವಾವ್, ಸುಮಾರು ಸಮಯ ಆಯ್ತು ನಾನು ಕೂಡ ಕೋಲ್ಡ್ ಕಾಫಿ ಕುಡಿಯದೆ. ಬಟ್ ಪಕೋಡ ಕೂಡ ಮಾಡ್ಕೊಡ್ತಾ ಇದ್ದೀರಾ. ಎನಿಹೌ ತುಂಬಾ ವಿಷಯಗಳನ್ನು ಮಾತನಾಡುವ, ನಮ್ಮ ಕಿಚನಿಗೆ ಹೋಗುವ. ಬನ್ನಿ. ಎಸ್ ಗ್ಲೆನ್, ಸೊ ನಮ್ಮ ಕಿಚನ್ ಅಲ್ಲಿ ಇದ್ದೇವೆ. ಅಂಡ್ ಫಸ್ಟ್ ಯಾವ ರೆಸಿಪಿ ಮಾಡ್ತಾ ಇರೋದು? ಫಸ್ಟ್ ನಾನು ಇವತ್ತು ಅದೇ ಸಿಹಿ ಕುಂಬಳಕಾಯಿ ಪಕೋಡದಿಂದ ಸ್ಟಾರ್ಟ್ ಮಾಡ್ತೀನಿ. ಓಕೆ, ಸೊ ಈ ಸಿಹಿ ಕುಂಬಳಕಾಯಿ ನನಗಂತೂ ಸ್ವಲ್ಪ ದೂರ. ಯಾಕಂತ ಹೇಳಿದ್ರೆ ಏನು ಪದಾರ್ಥ ನಾನು ತಿನ್ನೋದೇ ನನಗನ್ನಿಸ್ತದೆ ಪ್ರೈಮರಿಯಲ್ಲೇ ತಿನ್ನೋದು. ಆನಂತರ ಇಲ್ಲಿ ನಮ್ಮ ರುಚಿಯಲ್ಲಿ ಏನೋ ಒಂದು ರೆಸಿಪಿ ತಿಂದಿರ್ತೇವೆ ವಿನಃ ಹೀಗೆ ತಿನ್ನಲ್ಲ ಜಾಸ್ತಿಯಾಗಿ ನಾನು. ಬಟ್ ಈ ತರ ಎಲ್ಲ ಮಾಡಿಕೊಟ್ರೆ ಸ್ವಲ್ಪ ಟೇಸ್ಟಿಯಾಗಿ ಇರುತ್ತೆ. ಸೊ ಏನೆಲ್ಲ ಬೇಕು ಇದಕ್ಕೆ ಈಗ ಸಿಹಿ ಕುಂಬಳಕಾಯಿ ಪಕೋಡ ಮಾಡ್ಕೊಳ್ಳಿಕ್ಕೆ? ಸೊ ಸಿಹಿ ಕುಂಬಳಕಾಯಿ ಪಕೋಡ ಮಾಡ್ಲಿಕ್ಕೆ ಮೇನ್ ಬೇಕಾಗಿರೋದು ಸಿಹಿ ಕುಂಬಳಕಾಯಿ. ಓಕೆ, ಹೌದು. ಮತ್ತೆ ಯೂಶುವಲಿ ಪಕೋಡ ಅಂದಾಗ ನಮ್ಮ ನೆನಪಿಗೆ ಬರುತ್ತೆ ಬೇಸನ್ ಅಂದ್ರೆ ಗ್ರಾಮ್ ಫ್ಲವರ್, ಅದು ಬೇಕು. ಕಡಲೆ ಹಿಟ್ಟು ಬೇಕು. ರುಚಿಗೆ ಸ್ವಲ್ಪ ಈರುಳ್ಳಿ. ಓಕೆ. ಮತ್ತೆ ಈ ಕಡಲೆ ಹಿಟ್ಟು ಸ್ವಲ್ಪ ಇಂಡೈಜೆಸ್ಟಿವ್ ಮೆಟೀರಿಯಲ್ ಅಲ್ಲ, ಸೊ ನಾವು ಅದಕ್ಕೆ ಹೀಂಗ್ ಅನ್ನು ಯೂಸ್ ಮಾಡ್ತೀವಿ. ಯಾಕಂದ್ರೆ ಹೀಂಗ್ ಡೈಜೆಷನ್ಗೆ ತುಂಬಾ ಒಳ್ಳೇದಂತೆ. ಮತ್ತೆ ಉಪ್ಪು. ಸೊ ವೆರಿ ಸಿಂಪಲ್ ಇಂಗ್ರೀಡಿಯೆಂಟ್ಸ್. ಸ್ಟಾರ್ಟ್ ಮಾಡುವಾಗ ಎಸ್, ಫಸ್ಟ್ ಹಾಗಾದ್ರೆ ನಾವು ಬೌಲ್ ತಗೊಳ್ಳುವ. ವಿಲ್ ಟೇಕ್ ಅ ಮಿಕ್ಸಿಂಗ್ ಬೌಲ್.
ಸೊ ಮೇನ್ ಇಂಗ್ರೀಡಿಯೆಂಟ್ ತಗೊಳ್ಳುವ ನಾವು ಸಿಹಿ ಕುಂಬಳಕಾಯಿ. ಇದನ್ನು ನಾನು ಹೀಗೆ ಗ್ರೇಟ್ ಮಾಡಿದ್ವಿ. ಈ ತರ ನೋಡುವಾಗ ಕಾಶಿ ಹಲ್ವಾ ತರ ಕಾಣ್ತದೆ ಅಲ್ವಾ? ಕಾಶಿ ಹಲ್ವಾ ಅಲ್ಲ ಅದು, ಅಲ್ವಾ? ಸೊ ಈ ತರ ನೋಡುವಾಗ ಒಂದು ಸ್ವೀಟ್ ಅಟ್ರಾಕ್ಟ್ ಕೊಡ್ತಾ ಇದೆ, ಬಟ್ ಇದು ಸಿಹಿ ಕುಂಬಳಕಾಯಿ. ಹೌದು. ಓಕೆ ಸರಿ. ಸೊ ಸಿಹಿ ಕುಂಬಳಕಾಯಿ 1 ಕಪ್ ಅಷ್ಟು. ಇದಂದ್ರೆ ಒಂದು 1/4 ಕಿಲೋ ಸಿಹಿ ಕುಂಬಳಕಾಯಿ ಇದ್ರಲ್ಲಿದೆ, ಒಂದು 250 ಗ್ರಾಮ್. ಅದು ನೀರು ಬಿಡ್ತದಲ್ಲ, ಸೊ ಅದು ಫುಲ್ ಸ್ಟ್ರಿಂಕ್ ಆಗ್ತದೆ. ಸೊ ಇದನ್ನು ನಾವು ಮಿಕ್ಸಿಂಗ್ ಬೌಲಿಗೆ ಹಾಕುವ ಈಗ. ಜಸ್ಟ್ ಟೇಕ್ ಅ ಹೆಲ್ಪ್ ಆಫ್ ಅ ಸ್ಪೂನ್. ಸೊ ನೋಡಿ, ಇದು ಆಲ್ರೆಡಿ ನೀರು ಬಿಟ್ಟಿದೆ, ನೀವು ನೋಡ್ಬೋದು ನೀವು. ಸಿಹಿ ಕುಂಬಳಕಾಯಿ ಹಾಕಿದ್ದೀವಿ. ಇದು ಸಿಹಿ ಕುಂಬಳಕಾಯಿದ ನೀರು ಹಾಕಿದ ನೀರಲ್ಲ, ನೀರು ಹಾಕ್ಲಿಕ್ಕಿಲ್ಲ ಇದಕ್ಕೆ. ಓಕೆ ಸರಿ. ಸೊ ಎಲ್ಲ ಕಾಯಿಗಳು ನೀರು ಬಿಡ್ತವೆ. ನೆಕ್ಸ್ಟ್ ನಾವು ಈರುಳ್ಳಿ ನೋಡುವಾಗೆ ನಾವು ಆಮ್ಲೆಟ್ಗೆ ಹೇಗೆ ಸಣ್ಣ ಸಣ್ಣ ಪೀಸ್ ಆಗಿ ಈರುಳ್ಳಿ. ಓಕೆ ಸರಿ. ಸೊ ಇದನ್ನು ಸಹ ನಾವು ಹಾಕುವ, ಜಾಸ್ತಿ ಬೇಡ ಸ್ವಲ್ಪ. ಮತ್ತೆ ನಾವು ಈ ಹೀಂಗನ್ನು ತಗೊಳ್ಳುವ. ಓಕೆ, ಎಷ್ಟು ಬೇಕು? ಹೀಂಗ್ ಜಾಸ್ತಿ ಬೇಡ, ಒಂದು ಚುಟುಕಿ ಅಷ್ಟು. 1 ಪಿಂಚ್. ಓಕೆ, ಯಾಕಂದ್ರೆ ಜಾಸ್ತಿ ಹಾಕಿದ್ರೆ ಹೀಂಗ್ ಸ್ಮೆಲ್ ಬರುತ್ತೆ. ಹೌದು. ನೆಕ್ಸ್ಟ್ ನಾವು ಉಪ್ಪನ್ನು ಹಾಕುವ. ಓಕೆ, ಇದು ನಮ್ಮ ರುಚಿ. ನಾನು ಸ್ವಲ್ಪ ಉಪ್ಪು ಕಡಿಮೆನೆ ಹಾಕುದು. ಹೌದು, ನಮ್ಮ ರುಚಿಯಲ್ಲಿ ನಮ್ಮದಂದ ಕೈ ರುಚಿ. ಹೌದು. ಸೊ ಬೇಕಾದ್ರೆ ಮತ್ತೆ ನಾವು ಉಪ್ಪು ಹಾಕಬಹುದು. ಸೊ 1/2 ಕಪ್ ಅಷ್ಟು ಬೇಸನ್ ಇದೆ ಇದರಲ್ಲಿ. ಕಡಲೆ ಹಿಟ್ಟು. ಹೌದು. ಸೊ ಇದನ್ನು ನಾವು ಹಾಕುವ. ಸೊ ಇದನ್ನೀಗ ನಾವು ಕರೆಕ್ಟ್ ಆಗಿ ಮಿಕ್ಸ್ ಮಾಡಬೇಕು. ಓಕೆ. ಸೊ ಈ ತರ ಇಷ್ಟೇ ಇಂಗ್ರೀಡಿಯೆಂಟ್ಸ್ ಹಾಕ್ಲಿಕ್ಕೆ ಇರೋದು? ಹೌದು. ಏನು ಮಸಾಲೆ ಎಲ್ಲ ಏನು ಬೇಡವಾ? ಇಲ್ಲ, ಮಸಾಲ ನಾವು ನೋಡುವ. ಇದು ಕಲರ್, ನಮಗೆ ಕಲರ್ ಕನ್ಸಿಸ್ಟೆನ್ಸಿ ಬೇಕಾಗುತ್ತೆ. ಕೆಲವರಿಗೆ ಸ್ವಲ್ಪ ಏನ್ ಹೇಳ್ತೀವಿ ನಾವು, ಚಿಲ್ಲಿ ಪೌಡರ್ ಜಾಸ್ತಿ, ಅಂದ್ರೆ ಸ್ವಲ್ಪ ಮೆಣಸಿನಕಾಯಿ ಬೇಕಂದ್ರೆ ಖಾರ ಬೇಕಾದ್ರೆ ಮೆಣಸಿನಕಾಯಿ ಪೌಡರ್ ಹಾಕ್ತೀರಾ? ಖಾರ ಏನಾದ್ರು? ಇದು ಡಿಪೆಂಡ್ಸ್. ಈಗ ನನ್ನ ರುಚಿ ಪ್ರಕಾರ ನಾನು ಖಾರ ಸ್ವಲ್ಪ ಜಾಸ್ತಿ ತಿನ್ನುವಂಥದ್ದು, ಕಮ್ಮಿ. ಇಟ್ ಡಿಪೆಂಡ್ಸ್ ಆನ್ ದಿ ಐಟಮ್. ಟೇಸ್ಟ್ಗೆ ತಕ್ಕಂತೆ. ಹೌದು. ಓಕೆ. ಇದು ಮಿಶ್ರಣ ಸ್ವಲ್ಪ ವಾಟರಿ ಆಗಿದೆ, ಯಾಕಂದ್ರೆ ಕುಂಬಳಕಾಯಿ ನೀರು ಜಾಸ್ತಿ ಆಗಿದೆ. ಸೊ ನಾವು ಇನ್ನು ಸ್ವಲ್ಪ ಬೇಸನ್ ಅನ್ನು ಹಾಕುವ ಇದಕ್ಕೆ. ಓಕೆ ಸರಿ. ಕೆಲವರಿಗೆ ಡ್ರೈ ಅಂದ್ರೆ ರೌಂಡ್ಸ್, ಕೆಲವರಿಗೆ ಶೇಪ್ ಬೇಕಾದ್ರೆ ನಾವು ತುಂಬಾ ಡ್ರೈ ಮಾಡಬೇಕಾಗುತ್ತೆ. ಆದ್ರೆ ನಮಗೆ ಆ ಶೇಪ್ ಡಿಪೆಂಡೆನ್ಸಿ ಇಲ್ಲ ಅಲ್ಲ. ಸೊ ಮಿಕ್ಸ್ ಮಾಡುವಾಗ ಏನಾಗುತ್ತಂದ್ರೆ, ಜಾಸ್ತಿ ಒಂದೇ ಸತಿ ತುಂಬಾ ಹಿಟ್ಟು ಹಾಕಿದ್ರೆ ಅದು ಅಲ್ಲಿಗೆ ಗಂಟು ಕಟ್ಟುತ್ತೆ. ಹೌದು. ಸೊ ಇದು ಯಾವ ತರ ಡೀಪ್ ಫ್ರೈ ಅಥವಾ ಏನು? ಇದು ಡೀಪ್ ಫ್ರೈ ಮಾಡ್ತಿರೋದು. ಸೊ ನಮಗೆ ಡೀಪ್ ಫ್ರೈ ಮಾಡ್ಲಿಕ್ಕೆ ಎಣ್ಣೆ ಬೇಕಲ್ಲ, ಎಣ್ಣೆ ಬಿಸಿ ಮಾಡುವ. ಹೌದು. ಸೊ ಇದು ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್, ವಿಟಮಿನ್ ಭರಿತವಾದಂತಹ ಎಣ್ಣೆ, ಯಾವುದೇ ಪ್ರಾಬ್ಲಮ್ ಇಲ್ಲ. ಸೊ ಒನ್ ಆಫ್ ದ ಬೆಸ್ಟ್ ಆಯಿಲ್ ಆ್ಯಂಡ್ ನಮ್ಮ ಕಿಚನಲ್ಲಿ ಯಾವಾಗಲೂ ಯೂಸ್ ಆಗೋದಿದೆ. ಓಕೆ. ಸೊ ಇದು ಡೀಪ್ ಫ್ರೈಗೆ ಅಲ್ವಾ? ಹೌದು, ಡೀಪ್ ಫ್ರೈಗೆ. ಇಲ್ಲೊಂದು ಅರುಣ ಮಸಾಲದು, ಅರುಣರವರದ್ದು ಚಾಟ್ ಮಸಾಲ ಇದೆ. ಓಕೆ. ಹೇಗಾದ್ರೆ ಅದೊಂದು ಸ್ವಲ್ಪ ಹಾಕುವ. ಸರಿ. ಮೇ ಬಿ 1 ಪಿಂಚ್ ವಿಲ್ ವರ್ಕ್ ಔಟ್. ಸೊ ಅರುಣದವ್ರದ್ದು ಮಸಾಲ ಬೆದ್ದ ನಂತರ ಖಂಡಿತವಾಗ್ಲೂ ಅದು ಟೇಸ್ಟ್ ಇರುತ್ತೆ. ಹೌದು. ಯಾಕಂತ ಹೇಳಿದ್ರೆ 1980 ಇಂದ 40 ವರ್ಷಗಳ ಒಂದು ಹಿಸ್ಟ್ರಿ ಇರುವಂತಹ ಮಸಾಲ ಇದು. ಹೌದು. ವಾಟ್ಸ್ ನೆಕ್ಸ್ಟ್ ಈಗ? ಸೊ ನೆಕ್ಸ್ಟ್ ನಾವು ಡೀಪ್ ಫ್ರೈ ಮಾಡ್ಲಿಕ್ಕೆ, ಸೊ ಎಣ್ಣೆ ಬಿಸಿ ಸೈಜ್ ಎಲ್ಲ ಮಾಡ್ಲಿಕ್ಕೆ ಇಲ್ವಾ? ಇದನ್ನ ತಟ್ಟಲಿಕ್ಕೆ ಎಲ್ಲ ಏನಿಲ್ವಾ? ಇಲ್ಲ, ಡೈರೆಕ್ಟ್ ಹಾಕೊಳ್ಳೋದು. ಡೈರೆಕ್ಟ್ ನಾವು ಎಷ್ಟು ಅಂಶ ಬೇಕು ಅಷ್ಟನ್ನು ತಗೊಂಡು ಎಷ್ಟು ಸೈಜ್ ಅಲ್ಲಿ ಬೇಕು ತೆಗ್ದೇ ಹಾಕು. ಸೊ ಎಣ್ಣೆ ಬಿಸಿ ಆಗಿದೆ. ಸೊ ಎಣ್ಣೆ ತುಂಬಾ ಹದವಾದ ಫ್ಲೇಮ್ ಅಲ್ಲಿ ಇಟ್ಕೊಳ್ಬೇಕಲ್ವಾ? ಹೌದು. ಏನಾಗುತ್ತಂದ್ರೆ ಎಣ್ಣೆ ತುಂಬಾ ಬಿಸಿ ಇದ್ದಾಗ ನಾವು ಹಾಕಿದ ಮಿಶ್ರಣ ಆಟೋಮೆಟಿಕ್ ಆಗಿ ಎಣ್ಣೆಯನ್ನು ಎಳೆಯುತ್ತೆ. ಹೌದು. ಸೊ ನಾವು ಹಾಕುವ. ಓಕೆ ಫೈನ್. ಎಣ್ಣೆ ಕೂಡ ಬಿಸಿ ಆಗಿದೆ. ಹೌದು. ಸೊ ಈ ತರ ಕೈಯಲ್ಲಿ ಎಷ್ಟು ಬರುತ್ತೆ ಅಷ್ಟೇ ಎಣ್ಣೆಗೆ ಬಿಟ್ಟು ಬಿಡೋದು. ಓಕೆ. ಸೊ ನೀವು ನೋಡ್ತಾ ಇದ್ದೀರಾ, ಇವಾಗಲೇ ನಾವು ಹಾಕಿದ ತಕ್ಷಣನೇ ಅದು ಕುಕ್ ಆಗ್ಲಿಕ್ಕೆ ರೆಡಿ ಆಯಿತು. ಕರೆಕ್ಟ್. ಹೌದು. ಮಾಡ್ಲಿ ಇದು? ಶೋರ್ ಮಾಡಿ. ಸೊ ನೀವು ನೋಡ್ತಿದ್ದೀರಾ, ಗೋಳಿ ಬಜೆ ಇದಾದಾಗೆ ಅದು ಆಗ್ತಿದೆ, ಬರುತ್ತೆ ಅಲ್ವಾ? ಹೌದು. ಸೊ ಕುಕ್ ಆಗ್ಲಿಕ್ಕೆ ತುಂಬಾ ಟೈಮ್ ಬೇಕಾ ಇದು, ಅಥವಾ ಬ್ರೌನಿಶ್ ಬರುವಾಗ ಗೋಲ್ಡನ್ ಬ್ರೌನ್ ಹಾಕಬೇಕು. ಓಕೆ. ಏನಾಗುತ್ತೆ ಅಂದ್ರೆ ಬೇಸನ್ ಇದೆಯಲ್ಲ, ಬೇಸನ್ ಕುಕ್ ಆಗ್ಲಿಲ್ಲ ಅಂದ್ರೆ ಆ ಟೇಸ್ಟ್ ಒಂದು ಟೈಪ್ ಬೇರೆ ಬರುತ್ತೆ. ಹೌದು. ಅದ್ರ ಕೋಟಿಂಗ್ ಚೆನ್ನಾಗಿ ಬಂದ್ರೆ ಚೆನ್ನಾಗಿರುತ್ತೆ ಅಲ್ವಾ? ಹೌದು. ಸ್ವಲ್ಪ ಕ್ರಿಸ್ಪಿನೆಸ್ ಬೇಕಾಗುತ್ತೆ. ಯಾರಿಗಾದ್ರೂ ಜಾಸ್ತಿ ಕ್ರಿಸ್ಪ್ ಬೇಕಂದ್ರೆ ರೈಸ್ ಫ್ಲವರ್ ಅನ್ನು ಆಡ್ ಮಾಡ್ಕೊಳ್ಬಹುದು. ಓಕೆ. ಇದು ಆಗಿದೆಯಾ? ನಾವು ತೆಗಿಬಹುದಾ? ಹೌದು.
ನಮಗೆ ಆ ಅರೋಮಾ ವಿ ಕ್ಯಾನ್ ಫೀಲ್ ದಿ ಅರೋಮಾ ನೋಡಿ. ಸೊ ಈ ಪ್ಲೇಟಿಗೆ ಓಕೆ ಹೌದು. ಸೊ ಇದಾಗಿದೆ. ಸೊ ಇನ್ನೊಂದು ರೌಂಡ್ ಹಾಗಾದ್ರೆ ಸೆಕೆಂಡ್ ರೌಂಡಲ್ಲಿ ಇದೆಲ್ಲ ಮುಗಿಯುತ್ತೆ. ಅದು ಒನ್ ಟೈಮ್ ಕುಕ್ ಆದಾಗ ಎಣ್ಣೆ ಸ್ವಲ್ಪ ತಣ್ಣಗಾಗುತ್ತೆ. ಸೊ ಆಕ್ಚುಲಿ ಸಿಹಿ ಕುಂಬಳಕಾಯಿ ಒಳ್ಳೆ ಅರೋಮನು ಕೊಡುತ್ತೆ ಅಂತ ಕಾಣುತ್ತೆ ಕುಕ್ ಆದಾಗ ಅಲ್ವಾ. ಸೊ ಚೆನ್ನಾಗಿರುವಂತಹ ಒಂದು ಇದು ಅರೋಮಾ ಬರೋದು ಸಿಹಿ ಕುಂಬಳಕಾಯಿ ಅರೋಮಾ ಅಲ್ಲ, ಇದು ನಮ್ಮ ಬೇಸನಿನ ಅರೋಮಾ. ಅದರ ಅರೋಮಾ. ಹೌದು ಹೌದು. ಸೊ ಎಣ್ಣೆ ಸ್ಲೋ ಅಲ್ಲಿದ್ದಾಗ ಹೀಗೆ ನೋಡಿ ಸ್ಲೋ ಮತ್ತೆ ಒಳ್ಳೆಯಾಗಿ ಫ್ರೈ ಆಗುತ್ತೆ. ಇನ್ ಕೇಸ್ ಎಣ್ಣೆ ಬಿಸಿ ಇದೆ ಅಂತ ಅನ್ಕೊಳ್ಳಿ, ಹಾಕಿದ ಒಂದು 5 ಸೆಕೆಂಡ್ ಹೀಗೆ ಕಲರ್ ಬರುತ್ತೆ, ಒಳಗಡೆ ಕುಕ್ ಆಗೋದಿಲ್ಲ. ಸೊ ಮೊದಲೆಲ್ಲ ನನ್ನ ತಲೆಯಲ್ಲಿ ಥಾಟ್ ಇತ್ತು, ಯಾಕಿದು ಫ್ಲೇಮ್ ಅನ್ನು ಕೆಳಗಡೆ ಇಡೋದು, ಸೊ ಫುಲ್ ಫ್ಲೇಮ್ ಅಲ್ಲೇ ಮಾಡು ಅಂತ ಹೇಳಿ. ಮತ್ತೆ ಗೊತ್ತಾಯ್ತು ಇದು ಎಣ್ಣೆ ಇಳ್ಕೊಳ್ಳುತ್ತೆ, ಒಳಗಡೆ ಬೇಯ್ಕೊಳ್ಬೇಕು ಅಂತ ಹೇಳಿ ತೆಗಿಬಹುದಲ್ವಾ. ಹೌದು. ಕೆಲವು ಐಟಮ್ಸ್ಗಳು ಮಾತ್ರ ನಾವು ಎಣ್ಣೆ ಬಿಸಿಯಾಗಿದ್ದು ಹಾಕಬೇಕು. ಓಕೆ. ಈ ಯೂಶುವಲಿ ನಾನ್ ವೆಜ್ ಐಟಮ್ಸ್ ಅದು ಬಿಸಿಯಲ್ಲೇ ಹಾಕಬೇಕು. ಆ ನಂತರ ಗ್ಯಾಸ್ ಸ್ಲೋ ಮಾಡಬೇಕು. ಓಕೆ, ಇದು ಗ್ಯಾಸ್ ಆಫ್. ಸೊ ಗ್ಯಾಸ್ ಆಫ್ ಮಾಡುವ. ಹೌದು, ಇದು ಡನ್. ಯಾ. ಇದು ರೆಡಿ ಅಲ್ವಾ? ಯಾ, ಥ್ಯಾಂಕ್ ಯು ಸೋ ಮಚ್. ವಾವ್. ವೀಕ್ಷಕರೇ, ಸಿಹಿ ಕುಂಬಳಕಾಯಿ ಸೊ ಪಂಪ್ಕಿನ್ ಏನಿದೆ ಅದರ ಪಕೋಡ ಬಿಸಿಯಾಗಿ ರೆಡಿ ಆಗಿದೆ. ವೆರಿ ಈಸಿ. ಒಂದು ಸಿಹಿ ಕುಂಬಳಕಾಯಿ ಇದ್ದರೆ ಮನೆಯಲ್ಲಿರುವಂತಹ ಇಂಗ್ರೀಡಿಯೆಂಟ್ಗಳಲ್ಲೇ ಮಾಡ್ಕೊಳ್ಬಹುದು. ಸೊ ಇದನ್ನು ಮಾಡ್ಕೊಳ್ಳೋ ವಿಧಾನ ಹೇಗೆ ಒಮ್ಮೆ ನೋಡ್ಕೊಂಡು ಬನ್ನಿ. ಸಿಹಿ ಕುಂಬಳಕಾಯಿಯ ಪಕೋಡ ತಯಾರಿಸುವ ವಿಧಾನ. ಮೊದಲಿಗೆ 1 ಕಪ್ ತುರಿದ ಸಿಹಿ ಕುಂಬಳಕಾಯಿಗೆ ಸಣ್ಣಗೆ ಹೆಚ್ಚಿದ ಈರುಳ್ಳಿ, ಚಿಟಕಿ ಹಿಂಗು ಪುಡಿ, ರುಚಿಗೆ ತಕ್ಕಷ್ಟು ಉಪ್ಪು, ಕಡಲೆ ಹಿಟ್ಟು, ಅರ್ಧ ಚಮಚ ಚಾಟ್ ಮಸಾಲ ಪುಡಿ ಹಾಕಿ ಕಲಸಿ. ಆನಂತರ ಕಾದ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ನಲ್ಲಿ ಚಿಕ್ಕ ಚಿಕ್ಕ ಉಂಡೆಗಳನ್ನಾಗಿ ಮಾಡಿ ಹೊಂಬಣ್ಣ ಬರುವವರೆಗೂ ಕರಿಯಿರಿ. ಈಗ ಬಿಸಿ ಬಿಸಿ ಸಿಹಿ ಕುಂಬಳಕಾಯಿಯ ಪಕೋಡ ಸಂಜೆ ಚಹಾದೊಂದಿಗೆ ಸವಿಯಲು ಬಲು ರುಚಿ. ಎಸ್ ವೀಕ್ಷಕರೇ, ಮಾಡ್ಕೊಳ್ಳೋ ವಿಧಾನ ನೋಡ್ಕೊಂಡು ಬಂದ್ರಿ. ಸೊ ಇದರ ಟೇಸ್ಟ್ ಅಂತೂ ನಾನು ಆಮೇಲೆ ಹೇಳ್ತೇನೆ. ಸೊ ಎಲ್ಲರ ಫೇವ್ರೆಟ್ ಕೋಲ್ಡ್ ಕಾಫಿ ಹೊರಗಡೆ ಕೆಫೆಗಳಲ್ಲೇ ಕುಡಿತೀರಾ. ಸೊ ಮನೇಲಿ ಮಾಡೋದು ಹೇಗೆ ಹೇಳ್ಕೊಡ್ಲಿಕ್ಕೆ ನಮ್ದು ಗೆಸ್ಟ್ ರೆಡಿ ಇದ್ದಾರೆ, ಆದರೆ ಒಂದು ಸಣ್ಣ ಬ್ರೇಕ್ನ ನಂತರ. ಸೊ ವಿಲ್ ಟೇಕ್ ಅ ಶಾರ್ಟ್ ಬ್ರೇಕ್ ಆ್ಯಂಡ್ ಕಮ್ ಬ್ಯಾಕ್ ಸೂನ್. ವಿರಾಮದ ನಂತರ ಮತ್ತೊಮ್ಮೆ ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ ಅವರು ಅರ್ಪಿಸುವಂತಹ ನಮ್ಮ ಸವಿರುಚಿ ಅಡುಗೆ ಮನೆ ನಮ್ದು ಹೊಸ ರುಚಿ ನಿಮ್ದು ಕಾರ್ಯಕ್ರಮಕ್ಕೆ ಸ್ವಾಗತ. ನಮ್ಮ ಕಾರ್ಯಕ್ರಮದ ಸಹ ಪ್ರಾಯೋಜಕರು ಸಂತೋಷ್ ರೈಸ್ ಮಿಲ್ಸ್ ರವರ 2 ಸ್ಟಾರ್ ರೈಸ್ ದಟ್ ಇಸ್ ಫ್ರಮ್ ಭದ್ರಾವತಿ. ಹಾಗೆಯೇ ನಮ್ಮ ಮಸಾಲಗಳಲ್ಲಿ ಒನ್ ಆಫ್ ದ ಬೆಸ್ಟ್ ಮಸಾಲಾ ದಟ್ ಈಸ್ ಅರುಣಾ ಮಸಾಲಾ, ಟೇಸ್ಟೆಡ್ ಆ್ಯಂಡ್ ಟ್ರಸ್ಟೆಡ್ ಸಿನ್ಸ್ 1980. ಹಾಗೆಯೇ ನಮ್ಮ ಇತರ ಸಹ ಪ್ರಾಯೋಜಕರು ಬಂದ್ಬಿಟ್ಟು ಕಾಮತ್ ಟೀ. ಹಾಗೆಯೇ ನಿಮಗೆ ಗೊತ್ತಿರ್ಬೋದು ಕ್ಲೀನಿಂಗ್ ಪರ್ಪಸ್ಗೋಸ್ಕರ, ಸೊ ಕಿಚನ್ ಎಲ್ಲ ಪಳಪಳ ಅಂತ ಹೊಳಿತಾ ಇರಬೇಕಾದ್ರೆ ಫ್ಲೋರೋಮಾ ಫ್ಲೋರ್ ಕ್ಲೀನರ್ ನೀವು ಯೂಸ್ ಮಾಡ್ಕೊಳ್ಬೋದು. ಪೋಸ್ಟ್ ಮ್ಯಾನ್ ತೂರ್ ದಾಲ್, ಹಾನ್ಬಾಲ್ ಚಿಕ್ಕೀಸ್, ಶಶಿ ಪ್ಲಸ್ ಬ್ಯೂಟಿ ಸೋಪ್. ಹಾಗೆಯೇ ಈ ಸಣ್ಣ ಸಣ್ಣ ಮಕ್ಕಳಿಗೆ ಪೋಷಕಾಂಶ ಭರಿತವಾದಂತಹ ಆಹಾರ ವಸ್ತುಗಳು ಸಿಗಬೇಕಾದ್ರೆ ಸೊ ಅದರಲ್ಲಿ ಒನ್ ಆಫ್ ದ ಬೆಸ್ಟ್ ರೆಡಿ ಆಗಿರುವಂತಹ ಒಂದು ಬೆಸ್ಟ್ ಆ್ಯಂಡ್ ಬೆಸ್ಟ್ ಪ್ರಾಡಕ್ಟ್ ಅಂತ ಹೇಳಿದ್ರೆ ಚಿತ್ರಕೂಟ ಶಿಶು ಪೋಷಕ ನ್ಯಾಚುರಲ್ ಫುಡ್. ಸೊ ನಮ್ಮೆಲ್ಲ ಸ್ಪಾನ್ಸರ್ಸ್ನವರಿಗೊಂದು ಥ್ಯಾಂಕ್ಸ್ ಹೇಳ್ತಾ ವಿಲ್ ಗೋಯಿಂಗ್ ಫಾರ್ ದ ಕೋಲ್ಡ್ ಕಾಫಿ. ಸೊ ಯಾವ ರೀತಿ ಮಾಡ್ಕೊಳ್ಳೋದು ಬನ್ನಿ. ಎಸ್ ಗ್ಲೆನ್, ಸೊ ಕೋಲ್ಡ್ ಕಾಫಿ ಯೂಶ್ವಲಿ ಐ ಆಮ್ ಅ ವೆರಿ ಬಿಗ್ ಫ್ಯಾನ್ ಆಫ್ ಕೋಲ್ಡ್ ಕಾಫಿ. ಸೊ ಜಾಸ್ತಿಯಾಗಿ ಹೊರಗಡೆ ಕೆಫೆಗೆ ಹೋದಾಗ ಅದರಲ್ಲೂ ವೆರೈಟೀಸ್ ಕೋಲ್ಡ್ ಕಾಫೀಸ್ ಇದೆ. ಓಕೆ, ಸೊ ತಿಕ್ ಬರುತ್ತೆ, ಇನ್ನು ಸ್ವಲ್ಪ ತಿನ್ನಲ್ಲಿ ಮಾಡ್ತಾರೆ ಅಥವಾ ಅದರಲ್ಲಿ ಐಸ್ ಕ್ರೀಮ್ ಹಾಕ್ತಾರೆ. ಸೊ ನೀವು ಮಾಡ್ತಾ ಇರುವ ಕೋಲ್ಡ್ ಕಾಫಿ ಏನಿದೆ? ನಾನು ಮಾಡ್ತಾ ಇರುವ ಕೋಲ್ಡ್ ಕಾಫಿ ಸಿಂಪಲ್ ಮನೆಯಲ್ಲೇ ಮಾಡ್ಕೊಳ್ಳೋದು. ಈ ರೆಸಿಪಿ ನನ್ನ ಅಮ್ಮ ಕಲಿಸಿಕೊಟ್ಟದ್ದು. ಓ ವೆರಿ ನೈಸ್. when I was small, ಹೊರಗಡೆ ಕುಡಿಬಾರ್ದು ಅಂತ ಹೇಳೋ ಉದ್ದೇಶದಿಂದಲ್ಲ? ಹೌದು, ಯಾಕಂದ್ರೆ ನಾನು ಚಿಕ್ಕ ಇರುವಾಗ ನಂದು ಕೋಲ್ಡ್ ಕಾಫಿ ತುಂಬಾ ದೊಡ್ಡ ಫ್ಯಾನ್. ಓಕೆ, ನಾವು ಎನ್ ಕೇಸ್ ಎಲ್ಲಾದ್ರೂ ಮಿಲಾಗ್ರಿ ಸೈಡ್ ಹೋಗೋದಾದ್ರೆ ನಮ್ಮ ಐಡಿಯಲ್ಸ್ ಇದೆ ಅಲ್ಲೇ, ಅಲ್ಲಿ ಹೋಗಿ ಒಂದೇ ಹಠ ಇಡ್ತಿದ್ವಿ ಕೋಲ್ಡ್ ಕಾಫಿ ಕುಡಿಬೇಕಂತ. ಸೊ ಒಂದು ದಿನ ಇವ್ರೇನ್ ಹೇಳಿದ್ರು ನಾನು ಕೋಲ್ಡ್ ಕಾಫಿ ಮನೆಯಲ್ಲೇ ಮಾಡ್ಕೊಡ್ತೀನಿ ಅಂತ. ಸೊ ಸಿಂಪಲ್ ರೆಸಿಪಿ. ನಮ್ಗೆ ಬೇಕಾಗಿರೋ ಈ ರೆಸಿಪಿಗೆ 3 ಥಿಂಗ್ಸ್ ಬೇಕು. ಅಡಿಷನಲ್ ಆಗಿ ಐಸ್ ಕ್ಯೂಬ್ ಮಾತ್ರ. ಸೊ 3 ಥಿಂಗ್ಸ್ ಅಲ್ಲಿ ಮೇನ್ಲಿ ನಮ್ಗೆ 1/2 ಲೀಟರ್ ಮಿಲ್ಕ್ ಬೇಕು. ಪ್ಯೂರ್ 1/2 ಲೀಟರ್ ಅಲ್ಲಿ ಎಷ್ಟು ಜನರಿಗೆ ಆಗುತ್ತೆ? ಯೂಶುವಲಿ 2 ಜನರಿಗೆ ಇದು ಸರ್ವ್ ಮಾಡಬಹುದು. ಬಿಡಿ, ಬೇರೆಯವರ ಚಿಂತೆವೇ ಬೇಡ ನಮಗೆ. ಹೌದು. ಸೊ ಯೂಶುವಲಿ ಓನ್ಲಿ ಮಿಲ್ಕ್, ನೀರ್ ಹಾಕುವಂತಿಲ್ಲ.
ನೀರ್ ಹಾಕ್ಲಿಕ್ಕಿಲ್ಲ. ಓಕೆ ಓಕೆ. ಮತ್ತೆ ಕಾಫಿ ಪೌಡ್ರು ಕರೆಕ್ಟ್ ಇರಬೇಕು. ನಾನು ಯೂಶುವಲಿ ಮಾಡೋದು ಸನ್ರೈಸ್ ನೆಸ್ಕೆಫೆದಲ್ಲಿ ಮಾತ್ರ ಮಾಡೋದು. ಓಕೆ ಓಕೆ. ಬೇರೆ ನನಗೆ ಅಷ್ಟು ಅಂದಾಜಿಲ್ಲ, ಯಾಕಂದ್ರೆ ಸನ್ರೈಸ್ ಅಲ್ಲಿ ಮಾತ್ರ ಒಂದು ನನಗೆ ಆ ಟೇಸ್ಟ್ ಸಿಗುತ್ತೆ. ನಿಮ್ ಟೇಸ್ಟ್ ಅದ್ರಲ್ಲಿ ಚೆನ್ನಾಗಿ ಬರುತ್ತೆ. ಮತ್ತೆ ಶುಗರ್, ಅದೇ ಮೂರೇ ಮೂರು ಥಿಂಗ್ಸ್. ಸ್ಟಾರ್ಟ್ ಮಾಡುವಾಗ ಹೌದು, ನಾವು ಫಸ್ಟಿಗೆ ಅದು ಮಿಕ್ಸರ್ ಜಾರಿಗೆ ಹಾಕುವಂಥದ್ದು ಡೈರೆಕ್ಟ್. ಸರಿ. ಸೊ ಮೊದಲಿಗೆ ನಮಗೆ ಐಸ್ ಕ್ಯೂಬ್ ಬೇಕಾಗಿರ್ತದೆ. ಐಸ್ ಕ್ಯೂಬ್ ಬೇಕಾ? ಹೌದು. ಸಾಕಾ? ಸಾಕು. ಸೊ ಐಸ್ ಕ್ಯೂಬ್ ಹಾಕಿದ ನಂತರ ನಾವು ಚಿಲ್ಡ್ ಮಿಲ್ಕ್ ತಗೊಳ್ಬೇಕು. ಓಕೆ. ರೂಮ್ ಟೆಂಪರೇಚರ್ ಮಿಲ್ಕ್ ಅಲ್ಲ, ಒಂದು ಮಾಡುವ 1 ಗಂಟೆ ಮೊದಲು, ಅರ್ಧ ಗಂಟೆ ಮೊದಲು ಫ್ರಿಡ್ಜ್ ಅಲ್ಲಿ ಇಡಬೇಕು. ಯೂಶುವಲಿ ಬಿಸಿ ಮಾಡಿ ತಣಿಸಿದ ನಂತರ ಫ್ರಿಡ್ಜ್ ಅಲ್ಲಿ ಇಟ್ಟು ಮತ್ತೆ ಚಿಲ್ಡ್ ಮಾಡಬೇಕು. ಸೊ ನಾವೀಗ ಈ ಮಿಲ್ಕ್ ಅನ್ನು ಹಾಕುವ. ಸೊ ಹಾಫ್ ಲೀಟರ್ ಮಿಲ್ಕ್ ಸಾಕಾಗುತ್ತೆ. ಹೌದು. ಓಕೆ. ನೈಸ್. ಮಿಲ್ಕ್ ಹಾಕಿದೀವಿ. ಈಗ ಶುಗರ್. ಓಕೆ. ನಿಮಗೆ ಎಷ್ಟು ಕೋಲ್ಡ್ ಬೇಕು, ಎಷ್ಟು ಸ್ವೀಟ್ ಬೇಕು, ಎಷ್ಟು ಅದು ನಿಮ್ಮ ಮೇಲೆ ಡಿಪೆಂಡ್ ಇದೆ. ಯೂಶುವಲಿ ಕೋಲ್ಡ್ ಕಾಫಿ ಅಂದ ನಂತರ ಸ್ವೀಟೇ ಪ್ರಿಫರ್ ಮಾಡೋದು. ಹೌದು. ಸೊ ಇದು ಈಗ ಇನ್ ಕೇಸ್ ಡಯಾಬಿಟಿಕ್ ಪೇಷಂಟ್ಸ್ ಎಲ್ಲ ಕುಡಿಬೇಕಂತಾದ್ರೆ ಆಗತ್ತಾ, ಅಥವಾ ಶುಗರ್ ಫ್ರೀ ತರ ಮಾಡ್ಕೊಳ್ಳಿಕ್ಕೆ ಆಗುತ್ತೆ ಇದನ್ನು? ಇದು ಶುಗರ್ ಫ್ರೀ ತರ ಮಾಡ್ಕೊಳ್ಳಿಕ್ಕೆ ಆಗುತ್ತೆ. ಯೂಶುವಲಿ ಮೆಡಿಕಲ್ಸ್ ಅಲ್ಲಿ ನಮಗೆ ಶುಗರ್ ಫ್ರೀ ಅಂತ ಒಂದು ಸಿಗುತ್ತೆ, ಅದು ಯೂಸ್ ಮಾಡಬಹುದು. ಹೌದು. ಓಕೆ. ಈಗ ನಾವು 4 ಟೀ ಸ್ಪೂನ್ ಅಥವಾ 5 ಟೀ ಸ್ಪೂನ್ ಹಾಗೆ ಶುಗರ್ ಯೂಸ್ ಮಾಡ್ಬೋದು. ಸೊ ಇಲ್ಲಿ ನಾನು 5 ಟೀ ಸ್ಪೂನ್ ಯೂಸ್ ಮಾಡ್ತಿದ್ದೀನಿ. ಸೊ ಈಗ ಕಾಫಿ ಪೌಡರ್. ಓಕೆ. ಎಷ್ಟು ಬೇಕು ಕಾಫಿ ಪೌಡರ್? ಜಾಸ್ತಿ ಹಾಕಿದ್ರೆ ಕಹಿ ಆಗುತ್ತೆ. ಸ್ಟ್ರಾಂಗು ಬರುತ್ತೆ, ಲೈಟು ಬರುತ್ತೆ, ಹಂಗೆ ಬರುತ್ತೆ. ನಾನು ಯೂಶುವಲಿ ಒಂದು ಇಬ್ಬರಿಗಲ್ಲ ಒಂದು 3 ಟೀ ಸ್ಪೂನ್ ಹಾಕ್ತೀನಿ ಅಷ್ಟೇ. ಸರಿ. ಓಕೆ. ಯಾಕಂದ್ರೆ ಜಾಸ್ತಿ ಹಾಕಿದ್ರೆ ನೀವು ಹೇಳಿದಾಗೆ ಇದು ಕಹಿ ಆಗುತ್ತೆ. ಯಾಕಂದ್ರೆ ಬೀನ್ಸ್ ಅನ್ನು ಫ್ರೈ ಮಾಡಿದ್ದಲ್ಲ, ಇದು ಫ್ರೈ ಮಾಡಿದ ನಂತರ ಯೂಶುವಲಿ ಇದಾಗುತ್ತೆ. ಸೊ ಈಗ ನಾವು ಬ್ಲೆಂಡ್ ಮಾಡ್ಕೊಳ್ಳೋದಲ್ಲ. ಸೊ ಇದು ಹಾಗಾದ್ರೆ ಬ್ಲೆಂಡ್ ಮಾಡ್ಕೊಳ್ಳೋ. ಹೌದು. ಓಕೆ ಓಕೆ. ನೋಡಿ ಆಗಿದೆಯಾ ಅಂತ ಹೇಳಿ ನಾವು ಓಪನ್ ಮಾಡುವ. ಎಸ್. ಓಕೆ. ಸೊ ಇಮಿಡಿಯೇಟ್ಲಿ ಬ್ಲೆಂಡ್ ಆಗುತ್ತೆ ಹಾಗಾದ್ರೆ? ಇಮಿಡಿಯೇಟ್ಲಿ ಬ್ಲೆಂಡ್ ಆಗುತ್ತೆ. ಕೆಲವರಿಗೆ ಜಾಸ್ತಿ ಫೋಮ್ ಬೇಕಾದರೆ ನಿಮಗೆ ವಿಪ್ಡ್ ಕ್ರೀಮ್ ಯೂಸ್ ಮಾಡ್ಬೋದು. ಓಕೆ. ಸೊ ನಾನಿಲ್ಲಿ ವಿಪ್ಡ್ ಕ್ರೀಮ್ ಯೂಸ್ ಮಾಡೋದಿಲ್ಲ, ನಾನು ನ್ಯಾಚುರಲ್ ಆಗಿಯೇ ನಿಮಗೆ ಕೊಡ್ತೀನಿ. ನೋಡಿ ಸೀದಾ ನೋಡಿ, ಕೋಲ್ಡ್ ಕಾಫಿ ತುಂಬ ಒಳ್ಳೆಯಾಗಿ ಬ್ಲೆಂಡ್ ಆಗಿದೆ. ಆದರೆ ಸಕ್ಕರೆ ಹಾಗೆ ಇದೆ, ಇನ್ನೂ ಸ್ವಲ್ಪ ಬ್ಲೆಂಡ್ ಆಗಬೇಕು. ಆದರೂ ಪರವಾಗಿಲ್ಲ, ಆ ರುಚಿ ಆಲ್ರೆಡಿ ಕರಗುತ್ತದಲ್ವಾ? ಹೌದು. ಓಕೆ. ಸೊ ಸರ್ವಿಂಗಿಗೆ ರೆಡಿ ಇದೆ ಇದು. ಆದರೆ ಒಂದು 2 ಸತಿ ನಾವು ಸ್ಟಿರ್ ಮಾಡುವ. ಸೊ ಕೆಫೆಗಳಲ್ಲೂ ಕೂಡ ಇದೇ ರೀತಿ ಇರುವಂತದ್ದು, ಬಟ್ ನಮ್ಗೆ ನೋಡುವಾಗ ಸ್ವಲ್ಪ ಅಟ್ರಾಕ್ಟಿವ್ ತರ ಕಾಣುತ್ತೆ. ಆದ್ರೆ ಕೆಫೆಯಲ್ಲಿ ಈ ಬ್ಲೆಂಡರ್ ಯೂಸ್ ಮಾಡೋದಿಲ್ಲ, ಇದಕ್ಕೇನೆ ಅಂತ ಒಂದು ಬ್ಲೆಂಡರ್ ಬರುತ್ತೆ. ಇಲ್ಲಾದ್ರೆ ನೀವು ನೋಡಿರ್ತೀರ, ಯಾರೆಲ್ಲ ಫಿಟ್ನೆಸ್ ಫ್ರೀಕ್ ಅಂತ ಹೇಳ್ತಾರಲ್ಲ, ಅವ್ರ ಹತ್ರ ಒಂದು ಸಿಪ್ಪರ್ ಇರುತ್ತೆ. ಆ ಸಿಪ್ಪರ್ ಅಲ್ಲಿ ಮಾಡುವಂಥದ್ದು. ಅದು ಆಕ್ಚುಲಿ ಸಿಪ್ಪರ್ ಅಲ್ಲ, ಅದು ಶೇಕರ್ ಅಂತ ಹೇಳ್ತಾರೆ. ಸೊ ಅದರಲ್ಲಿ ಮಾಡುವಂಥದ್ದು. ಆಗ ಏನಾಗುತ್ತೆ ಅಂದ್ರೆ, ಅದು ನಾವು ಎಷ್ಟು ಫೋರ್ಸ್ ಹಾಕಿ ಶೇಕ್ ಮಾಡ್ತೀವೋ ಅಷ್ಟೇ ಫೋಮ್ ಬರುತ್ತೆ. ಅದಕ್ಕೆ ಆ ಫೋಮ್. ಹೌದು. ನೋಡಿ ನಾನಿಲ್ಲಿ ಸ್ಟಿರ್ ಮಾಡ್ತಾ ಇದ್ದೀನಿ, ಆ ಫೋಮ್ ಆಲ್ರೆಡಿ ಫಾರ್ಮ್ ಆಗಿ ಬಂದಿದೆ ನೋಡಿ. ಕರೆಕ್ಟ್. ಹೌದು. ಸೊ ಸರ್ವ್ ಮಾಡ್ಕೊಳ್ಳೋಲ್ಲ. ಹೌದು. ಎಸ್. ಓಕೆ. ಯೂಶುವಲಿ ಕೆಲವರು ಏನ್ ಮಾಡ್ತಾರಂದ್ರೆ, ಈ ಚಾಕ್ಲೇಟ್ ಸಿರಪ್ ಗೊತ್ತುಂಟಾ ನಿಮ್ಗೆ? ಅದನ್ನ ಹಾಕಿ ಗ್ಲಾಸ್ ಅನ್ನು ಡೆಕೋರೇಟ್ ಮಾಡ್ತಾರೆ. ಹೌದು. ಇವನ್ ಅದು ಟೇಸ್ಟ್ ಕೊಡುತ್ತೆ, ಅಟ್ರಾಕ್ಟ್ ಮಾಡುತ್ತೆ. ಸೊ ನಾನಿಲ್ಲಿ ಅದು ಯೂಸ್ ಮಾಡ್ತಿಲ್ಲ, ಹೇಳಿದಾಗೆ ನಾನು ನ್ಯಾಚುರಲ್ ಆಗಿ. ಓಕೆ. ಹೌದು. ಯಾಕಂದ್ರೆ ಹೇಳಿದ್ರೆ ಎಲ್ಲವೂ ಮನೆಯಲ್ಲಿ ಇರಲ್ಲ, ಈ ಒಂದು 3 ವಿಷಯಗಳು ಎಲ್ಲ ಥಿಂಗ್ಸ್ ಗಳು. ಯಾಕಂದ್ರೆ ಕಾಫಿ ಎಲ್ಲರೂ ಕುಡಿತಾರೆ. ನೋಡಿ ಅದು ಫೋಮ್ ಹೇಗೆ ನಾವು ಹಾಕಿದ ಫೋಮ್ ಫಾರ್ಮ್ ಆಗಿ ಬಂದಿದೆ. ಕರೆಕ್ಟ್. ಹೌದು. ಸೊ ಐ ಥಿಂಕ್ ಜಾಸ್ತಿಯಾಗಿ ಮಕ್ಕಳಿಗೆ, ಯೂತ್ಗೆ, ಎಲ್ರಿಗೂ ಇದು ಇಷ್ಟನೇ. ಸೊ ಈಸಿಯಾಗಿ ಮನೇಲೆ ಮಾಡ್ಕೊಳ್ಬಹುದು. ಹಾಲು, ಕಾಫಿ ಪೌಡರ್ ಮತ್ತೆ ಸಕ್ಕರೆ ಮತ್ತೆ ಐಸ್ ಕ್ಯೂಬ್. ಇದು ಯೂಶುವಲಿ ತುಂಬಾ ಈಸಿ. ಇನ್ ಕೇಸ್ ಗೆಸ್ಟ್ ಬಂದ್ರು, ಹೊರಗಡೆ ತುಂಬಾ ಬಿಸಿಲಿದೆ, ಜ್ಯೂಸ್ ಇಲ್ಲ ಮನೆಯಲ್ಲಿ, ತಾಯಿ ಹೊರಗಿದ್ದಾರೆ, ಏನ್ ಮಾಡಕ್ಕಾಗೋದಿಲ್ಲ, ಮಿಲ್ಕ್, ಕಾಫಿ ಪೌಡರ್ ಇದ್ದೇ ಇರುತ್ತೆ, ಹಾಲು ಇರುತ್ತೆ, ಐಸ್ ಕ್ಯೂಬ್ಸ್ ಎಲ್ಲರ ಮನೆಯಲ್ಲಿ ಇರುದೇ ಇದೆ. ಅದು ಹಾಕಿ ಇದು ರೆಡಿ ಮಾಡಿ ಕೊಟ್ರೆ ಅವರಿಗೂ ಸಂತೋಷ, ನಮಗೂ ಸ್ವಲ್ಪ ಸ್ಯಾಟಿಸ್ಫ್ಯಾಕ್ಷನ್. ಬಂದವರಿಗೆ ನಾವು ಏನಾದ್ರೂ ಕೊಟ್ಟಿದ್ದೀವಿ ಅಂತ ಹೇಳಿ ಸ್ಯಾಟಿಸ್ಫ್ಯಾಕ್ಷನ್ ಇರುತ್ತೆ. ಹೌದು.
ಸೊ ಗ್ಲಾಸಸ್ ರೆಡಿ. ಯೂಸ್ವಲಿ ಸ್ಟ್ರಾನೇ ಯೂಸ್ ಮಾಡ್ತೀವಿ ನಾವು. ಸ್ಟ್ರಾ ಫ್ಲೋಟ್ ಆಗುತ್ತೆ. ಯಾ ಓಕೆ, ಸೊ ಹಾಗಾದ್ರೆ ನಮ್ಮ ವೀಕ್ಷಕರಿಗೆ ಇದನ್ನು ಹೇಳ್ಬಿಡ್ತೇನೆ ನಾನು ಯಾವ ರೀತಿ ಮಾಡ್ಕೊಳ್ಳೋದು ಅಂತ ಹೇಳಿ. ಎಸ್, ಸೊ ವೀಕ್ಷಕರೇ, ಕೋಲ್ಡ್ ಕಾಫಿ ಚಿಲ್ ಆಗಿ ರೆಡಿ ಆಗಿದೆ. ಎಲ್ಲೂ ಹೊರಗಡೆ ನೀವು ಹೋಗ್ಬೇಕಂತಲೇ ಇಲ್ಲ. ಈಸಿ ಅಂದರೆ ಹೇಳಿದ್ರೆ ತುಂಬಾನೇ ಈಸಿ. ಸೊ ಯಾವ ರೀತಿ ಮಾಡ್ಕೊಳ್ಳೋದು ನೋಡ್ಕೊಂಡು ಬನ್ನಿ. ಕೋಲ್ಡ್ ಕಾಫಿ ತಯಾರಿಸೋ ವಿಧಾನ. ಮೊದಲು ಬ್ಲೆಂಡರ್ನಲ್ಲಿ 6ರಿಂದ 8 ಐಸ್ ಕ್ಯೂಬ್ಸ್ ಹಾಕಿ ಕಾಯಿಸಿ ಚಿಲ್ ಮಾಡಿದ ಅರ್ಧ ಲೀಟರ್ನಷ್ಟು ಹಾಲು, 4ರಿಂದ 5 ಚಮಚ ಸಕ್ಕರೆ, 3 ಚಮಚ ಕಾಫಿ ಪುಡಿ ಹಾಕಿ ಚೆನ್ನಾಗಿ ಬ್ಲೆಂಡ್ ಮಾಡಿಕೊಳ್ಳಿ. ಈಗ ಚಿಲ್ಡ್ ಕೋಲ್ಡ್ ಕಾಫಿ ರೆಡಿ ಟು ಸರ್ವ್. ಎಸ್, ಸೊ ಗ್ಲೆನ್ 2 ರೆಸಿಪೀಸ್ ರೆಡಿ ಇದೆ. ಸೊ ಟೇಸ್ಟ್ ನೋಡುವಾಗಾದ್ರೆ ಅಲ್ವಾ? ಸೊ ಫಸ್ಟ್ ಈ ಸಿಹಿ ಕುಂಬಳಕಾಯಿ ಪಕೋಡದ ಟೇಸ್ಟ್ ನೋಡುವ, ತಕೊಳ್ಳಿ. ಓಕೆ, ಆ್ಯಕ್ಚುಲಿ ಸಿಹಿ ಕುಂಬಳಕಾಯಿ ಅಂತ ಗೊತ್ತಾಗಲ್ಲ, ಹೌದು, ಬಟ್ ಬೈಟ್ ಬೈ ಬೈಟ್ ತಿಂದಾಗ ಆ ಸಿಹಿ ಕುಂಬಳಕಾಯಿಯ ಟೇಸ್ಟ್ ನಾಲಿಗೆ ಬರುತ್ತೆ. ಹೌದು. ಸೊ ಆಗ ಗೊತ್ತಾಗುತ್ತೆ, ಓ ಇದು ಸಿಹಿ ಕುಂಬಳಕಾಯಿ ಅಂತ ಹೇಳಿ. ಮತ್ತು ಇನ್ನೊಂದೇನಂತ ಹೇಳಿದ್ರೆ, ನೀವು ಹೇಳಿದಾಗೆ ಇದರ ಕೋಟಿಂಗ್, ಬೇಸಿಕಲಿ ಕೋಟಿಂಗ್ ಇಸ್ ದ ಬೆಸ್ಟ್ ಟೇಸ್ಟ್ ಕೊಡ್ತಾ ಇದೆ. ಈರುಳ್ಳಿಯ ಟೇಸ್ಟ್, ಕೋಟಿಂಗ್ ಟೇಸ್ಟ್, ನೈಸ್. ಸೊ ದಿಸ್ ಇಸ್ ಒನ್ ಆಫ್ ದ ಫೇವ್ರೇಟ್. ಮನೆಯಲ್ಲೇ ಮಾಡೋದು ಹೇಳ್ಕೊಟ್ಟಿದ್ದೀರಾ, ವೆರಿ ನೈಸ್. ಸೊ ನಿಮ್ಮ ಪ್ರಕಾರ ಸರಿಯಾಗಿದೆ ನೀವು ಮಾಡಿದ್ದು? ಕರೆಕ್ಟ್ ಆಗಿದೆ. ಸೊ ಟೇಸ್ಟ್, ಉಪ್ಪು ಅದೆಲ್ಲ ಕರೆಕ್ಟ್ ಬಂದಿದೆ. ಸೊ ಕೋಲ್ಡ್ ಕಾಫಿ ಟೇಸ್ಟ್ ನೋಡುವ, ತಗೊಳ್ಳಿ. ಎಸ್, ಸೊ ಚಿಯರ್ಸ್. ಓಕೆ, ಎಸ್. ಸೊ ವಾವ್, ಸೊ ಕೆಫೆಗಳ ಟೇಸ್ಟ್ ಮತ್ತು ಇದ್ರ ಮನೆಯದ್ದೇ ಟೇಸ್ಟ್ ನೋಡುವ. ಆಹಾ, ವಾವ್, ಕೋಲ್ಡ್ ಕಾಫಿನೇ ಯಾವಾಗಲೂ ಬೆಸ್ಟ್. ಆ್ಯಂಡ್ ಇದು ಇಟ್ಸ್ ಗಿವ್ಸ್ ಅ ವೆರಿ ನ್ಯಾಚುರಲ್ ಟೇಸ್ಟ್. ಸೊ ಮನೆಯಲ್ಲೇ ಮಾಡಿದ್ರಿಂದ ಏನು ಹೆವಿ ಅಂತ ಅನ್ಸಲ್ಲ. ನನ್ಗನ್ಸಿದ್ದು ಈ ಥರದೊಂದು 3-4 ಗ್ಲಾಸ್ ಇದ್ರೂ ಕೂಡ ಕುಡಿಬಹುದು ಅಲ್ವಾ? ತುಂಬ ಚೆನ್ನಾಗಾಗಿದೆ. ಆ್ಯಂಡ್ ನನ್ಗನಿಸುತ್ತೆ ಎಲ್ಲರೂ ಮನೆಯಲ್ಲಿ ಮಾಡ್ಕೊಳ್ಬೋದು, ಬಹಳ ಚೆನ್ನಾಗಿದೆ. ಆಹಾ, ಬಿಸಿ ಬಿಸಿ ಹೊರಗಡೆಯಿಂದ ಬಿಸಿಲಿಗೆ ಬಂದಾಗ ಇದೊಂದು ಕುಡಿಲಿಕ್ಕೆ ಸಿಕ್ಕಿದ್ರೆ ಸಖತ್ತಾಗಿರುತ್ತೆ. ವೆರಿ ನೈಸ್, ಥ್ಯಾಂಕ್ ಯು ಸೋ ಮಚ್ ಗ್ಲೆನ್. ಇಷ್ಟು ಈಸಿಯಾಗಿ ಮನೆಯಲ್ಲೇ ಒಂದು ಯಾರು ಇಲ್ದಿದ್ರು ಕೂಡ ನಾವೇ ಮಾಡ್ಕೊಳ್ಳುವಂತಹ ರೆಸಿಪಿ ಹೇಳ್ಕೊಟ್ಟಿದ್ದೀರಾ. ಸೊ ಥ್ಯಾಂಕ್ ಯು ಸೋ ಮಚ್. ನಿಮ್ಗೆ ಹೇಗೆ ಅನಿಸ್ತು ನಮ್ಮ ಅಡುಗೆ ಮನೆಯಲ್ಲಿ? ತುಂಬ ಸಂತೋಷ ಆಯಿತು. ಸೊ ನೀವಾಗಲೇ ಹೇಳಿದ್ರೆ ನಿಮ್ಮ ಮೆಮೊರಿಯಲ್ಲಿ ಉಳಿಯುತ್ತೆ ಇದೆ ಅಂತ ಹೇಳಿ. ಮತ್ತೊಮ್ಮೆ ನಿಮ್ಗೆ ಅವಕಾಶ ಸಿಗ್ಲಿಕ್ಕಿಲ್ಲ, ಬರ್ಲಿಕ್ಕೆ ಆಗಲ್ಲ, ಬಿಕಾಸ್ ಆಫ್ ಯುವರ್ ಪ್ರೊಫೆಷನ್ ಇನ್ ದ ಫ್ಯೂಚರ್ ಡೇಸ್. ಸೊ ಎನಿ ಹೌ, ಖುಷಿ ಆಯ್ತಾ? ತುಂಬ ಸಂತೋಷ ಆಯಿತು. ಫಸ್ಟ್ ಟೈಮ್ ಈ ಟೈಪ್ ಒಂದು ಶೋ ನನಗೆ ಚಾನ್ಸ್ ಸಿಕ್ಕಿದೆ. ಓಕೆ, ಶೋರ್ಲಿ ನಾನು ದೇವರಿಗೆ ಅಂತ ಥ್ಯಾಂಕ್ಸೇ ಹೇಳಲೇಬೇಕು ನನಗೆ ಈ ಒಂದು ಆಪರ್ಚುನಿಟಿ ಕೊಟ್ಟೋದಕ್ಕೆ. ನೆಕ್ಸ್ಟ್ ನಿಮಗೆ, ನೀವು ನನ್ನ ಮೇಲೆ ಪ್ರೀತಿ ಇಟ್ಟು ನನ್ನನ್ನು ಕರೆದಿದ್ದೀರಾ. ಈ ನಮ್ಮ ಟಿವಿ ಫ್ಯಾಮಿಲಿ ನನ್ನನ್ನು ಇಲ್ಲಿ ಇನ್ವೈಟ್ ಮಾಡಿದೆ. ಎಲ್ರಿಗೂ ಥ್ಯಾಂಕ್ಸ್ ಅಂತ ಹೇಳಿ. ಥ್ಯಾಂಕ್ ಯು ಸೋ ಮಚ್. ಹಾಗೆಯೇ ನಮ್ಮ ವತಿಯಿಂದ ನಿಮಗೆ ಧನ್ಯವಾದಗಳು. ಅದರ ಜೊತೆಗೆ ನಮ್ಮ ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್, ಇಟ್ಸ್ ಅ ರಿಚ್ ಆಯಿಲ್. ಸೊ ಇದರಲ್ಲಿ ಏನು ಎಫೆಕ್ಟ್ ಇರಲ್ಲ. ಸೊ ನಿಮ್ಮ ಎಲ್ಲ ಹಾಡಿಗೂ, ನಿಮ್ಮ ಮುಂದಿನ ಒಂದು ಲೈಫ್ ಜರ್ನಿಗೆ ಹೆಲ್ದಿ ಆಗಿರಲಿಕ್ಕೆ ಒನ್ ಆಫ್ ದ ಹೆಲ್ದಿ ಆಯಿಲ್. ಥ್ಯಾಂಕ್ ಯು. ಓಕೆ, ಥ್ಯಾಂಕ್ ಯು ಸೋ ಮಚ್ ಗ್ಲೆನ್, ಆ್ಯಂಡ್ ಐ ವಿಶ್ ಯು ಆಲ್ ದ ವೆರಿ ಬೆಸ್ಟ್. ಥ್ಯಾಂಕ್ ಯು. ಎಸ್ ವೀಕ್ಷಕರೇ, ಇವತ್ತಿನ ನಮ್ಮ ಸಂಚಿಕೆಯಲ್ಲಿ ನೋಡಿದ್ರಲ್ವಾ, ಸಿಂಪಲ್ ಆಗಿ ಬೆಸ್ಟ್ ಆ್ಯಂಡ್ ಬೆಸ್ಟ್ ರೆಸಿಪಿ ಮಾಡ್ಕೊಳ್ಳೋದು ಹೇಗೆ ಅಂತ ಕಲ್ತ್ಕೊಂಡ್ರಿ. ಫಸ್ಟೇ ನಾನು ಹೇಳಿದಾಗೆ ಯಾವಾಗಲೂ ಅಡುಗೆಯ ಪ್ರಕಾರಗಳು ಬೇರೆ ಇರುತ್ತೆ, ಬಟ್ ಅದನ್ನು ಮಾಡಿ ಮುಗಿಸಿದ ನಂತರ ಅದರ ರುಚಿ ಅಂತೂ ತುಂಬ ಚೆನ್ನಾಗಿರುತ್ತೆ. ಸೊ ಇವತ್ತಿನ ಸಂಚಿಕೆ ಇದಾಗಿತ್ತು. ಮುಂದಿನ ಒಂದು ಸಂಚಿಕೆಯಲ್ಲಿ ಯಾರಾದರೂ ಹೊಸೊಬ್ಬರು ಗೆಸ್ಟ್ ಇರ್ತಾರೆ, ಬೆಸ್ಟ್ ಆ್ಯಂಡ್ ಬೆಸ್ಟ್ ಆದಂಥ ರೆಸಿಪಿ ಇರುತ್ತೆ. ಅಲ್ಲಿ ತನಕ ಆಲ್ವೇಸ್ ಕೀಪ್ ವಾಚಿಂಗ್ ನಮ್ಮ ಟಿವಿ. ಟೇಕ್ ಕೇರ್ ಆ್ಯಂಡ್ ಬಾಯ್. ಈ ಕಾರ್ಯಕ್ರಮದ ಪ್ರಾಯೋಜಕರು ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್, ಸಹ ಪ್ರಾಯೋಜಕರು ಸಂತೋಷ್ ರೈಸ್ ಮಿಲ್ಸ್ ರವರ 2 ಸ್ಟಾರ್ ರೈಸ್, ಅರುಣಾ ಮಸಾಲಾ, ಪೋಸ್ಟ್ಮ್ಯಾನ್ ತೂರ್ ದಾಲ್, ಫ್ಲೋರಮಾ ಫ್ಲೋರ್ ಕ್ಲೀನರ್, ಹಾನ್ಪಾಲ್ ಚಿಕ್ಕಿ, ಲಲಿತಾ ಜ್ಯುವೆಲ್ಲರ್ಸ್ PVS ಮಂಗಳೂರು, ಚಿತ್ರಕೂಟ ಶಿಶು ಪೋಷಕ ನ್ಯಾಚುರಲ್ ಫುಡ್ ಹಾಗೂ ಶಶಿ ಪ್ಲಸ್ ಬ್ಯೂಟಿ ಸೋಪ್. ನಮ್ ಫ್ಯಾಮಿಲಿ ಹೆಲ್ತ್ನ ಅಧಿಕ ವಿಟಮಿನ್ಸ್ ಇರೋ ಈ ಸ್ಟಾರ್ ಕಾಪಾಡ್ತಾರೆ. ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್, ಫ್ಯಾಮಿಲಿ ಸ್ಟಾರ್.